ಮತ್ತೆ ಸ್ವಾಗತ ಸ್ಪಂದನ ಜನಧ್ವನಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಇದು ನಮ್ಮ ಧ್ವನಿಯಲ್ಲ, ನಿಮ್ಮ ಧ್ವನಿ. ಸ್ಪಂದನ ಕಾಳಜಿಯ ಜನಧ್ವನಿ ಕಾರ್ಯಕ್ರಮ ನಿರಂತರವಾಗಿ ಸಾಗುತ್ತಲಿರುತ್ತದೆ, ಜನರ ಧ್ವನಿ ಮೊಳಗುತ್ತಿರುವವರೆಗೆ. ಹೀಗಾಗಿ ಇಂದಿನ ಈ ಜನಧ್ವನಿ ಕಾರ್ಯಕ್ರಮದಲ್ಲಿ ಎಂಡೋಸಲ್ಫಾನ್ ಅನ್ನುವ ರಾಕ್ಷಸದ ವ್ಯಾಪಕತೆಯನ್ನು ನಿಮ್ಮೆದುರು ತೆರೆದಿಡುವಂತಹ ಪ್ರಯತ್ನ ನಡೀತಾ ಇದೆ. ಅದರ ಅಂಗವಾಗಿ ಅದರ ಬಗ್ಗೆ ವಿಶೇಷ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರು. ಅದೇ ರೀತಿ ಸ್ಪಂದನ ಜನಧ್ವನಿ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತು ಈ ಸಮಸ್ಯೆಗೊಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕೆನ್ನುವ ಯುವ ಮನಸ್ಸನ್ನು ದೀರ್ಘವಾದಂತಹ ಬದ್ಧತೆಯ ಜೊತೆಗೆ ಕಟ್ಟಿಕೊಂಡಂತಹ ವಿಲಾಸ್ ನಾಯ್ಕ್ ಅವರು. ನಿಮ್ಮಿಬ್ಬರನ್ನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬರಮಾಡಿಕೊಳ್ತಾ ಇದ್ದೇನೆ. ಈಗಾಗಲೇ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರು ಹೇಳಿದ ಹಾಗೆ ಎಂಡೋಸಲ್ಫಾನ್ನ ವಿಷಯುಕ್ತ ಕಣಗಳು ಮನುಷ್ಯನ ದೇಹದೊಳಗೆ ವಿವಿಧ ರೂಪಗಳಿಂದ ಹರಡಿ ಸೇರಿಕೊಳ್ತಾ ಪ್ರತಿಯೊಂದನ್ನು ವಿಷಮಯವಾಗಿಸುವ, ಅರ್ಥಾತ್ ಬದುಕನ್ನು ಇಂಚಿಂಚಾಗಿ ಕೊಲ್ಲುವಂತಹ ಕೆಲಸಗಳು ನಡೀತಾ ಇವೆ. ಕಾಸರಗೋಡಿನ ಪಡ್ರೆಯಿಂದ ಆರಂಭವಾದಂತಹ ಈ ದುಷ್ಟ ಅಭಿಯಾನ ಇವತ್ತು ಸಮಗ್ರ ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆಯ ಭಾಗಶಃ ಪ್ರದೇಶಗಳಲ್ಲಿ ಅಧಿಕೃತವಾಗಿ ಗುರುತಿಸಲ್ಪಟ್ಟಿವೆ. ಅಂತರ್ಜಲದ ಮೂಲಕ ವ್ಯಾಪಿಸಬಹುದಾದಂತಹ ಈ ಪಿಡುಗು ಇನ್ನೆಷ್ಟು ನೆಲವನ್ನು ಆವರಿಸಿ ಮನಸ್ಸನ್ನು ಕೊಲ್ಲುವಂತಹ, ಜೀವನವನ್ನು ಹಾಳುಗೆಡುವಂತಹ ಘಟನೆಗಳು ನಡೆದಿವೆಯೋ ಸರ್ಕಾರ ಉತ್ತರ ಹೇಳಬೇಕಿದೆ. ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕಿದೆ. ಇಂತಹ ಒಂದು ಪ್ರದೇಶವನ್ನು ಹುಡುಕಿ ಆ ಪ್ರದೇಶದ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡು ಅಲ್ಲಿನ ಜನರ ಜೀವನ ನಮ್ಮ ಜೀವನ ಅನ್ನುವ ಹಾಗೆ ಹೋರಾಟ ಮಾಡಿದ ಹಿರಿಯರು ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರು ನಮ್ಮ ಜೊತೆ ಇದ್ದಾರೆ. ಸ್ಪಂದನ ಜನಧ್ವನಿಯ ಮೂಲಕ ಸಾಮಾಜಿಕ ಕಾಳಜಿಯನ್ನು ತೋರಿದಂತಹ ವಿಲಾಸ್ ನಾಯ್ಕ್ ಅವರಿದ್ದಾರೆ. ಇದು ನಡೆದದ್ದು ಎಲ್ಲಿ, ಏನು ನೋಡೋಣ. ಪುತ್ತೂರು ತಾಲೂಕಿನ ನೆಟ್ಟಣಿಗೆ ಗ್ರಾಮದ ಒಂದು ಪುಟ್ಟ ಚಿತ್ರಣ ನಿಮ್ಮ ಪರದೆ ಮೇಲೆ. ಈ ರಾಸಾಯನಿಕದ ಬಳಕೆಗೆ ಕೈ ಹಾಕಿತು. ಕೇರಳದ ಸರ್ಕಾರ ಬೆಳೆಸಿರುವ ಸಾವಿರಾರು ಎಕರೆ ಗೇರು ತೋಟಗಳಿಗೆ ಹೆಲಿಕಾಪ್ಟರ್ ಮೂಲಕ ಈ ವಿಷವನ್ನು ಸಿಂಪಡಿಸಲಾಯಿತು. ಹೀಗೆ ಸಿಂಪಡಿಸುವಾಗ ಸಾವಿರಾರು ತೆರೆದ ಬಾವಿಗಳಿಗೆ ಈ ವಿಷ ಸಿಂಪಡಣೆಯಾಯಿತು. ಮಳೆ ನೀರಿನೊಂದಿಗೆ ಇದು ಅಂತರ್ಜಲವನ್ನು ಸೇರಿಕೊಂಡಿತು. ಕಾಸರಗೋಡು, ಕೊಕ್ಕಡ, ನೆಲ್ಯಾಡಿ, ಪಟ್ರಮೆ, ಮೆದಿನಡ್ಕ, ವೀರಕಂಬ, ಸಂಪಾಜೆ, ಸ್ವರ್ಗ ಸೇರಿದಂತೆ 25ಕ್ಕೂ ಅಧಿಕ ಗ್ರಾಮಗಳು ಇದರ ನೇರ ಸಂಪರ್ಕಕ್ಕೆ ಬಂದವು. ಎಂಡೋಸಲ್ಫಾನ್ನ ಕರಾಳ ಮುಖಗಳು ತೆರೆದುಕೊಂಡವು. ಹಾರುವ ಚಿಟ್ಟೆಗಳು ಇದ್ದಕ್ಕಿದ್ದಂತೆ ನೆಲಕ್ಕುದುರಲು ಪ್ರಾರಂಭಿಸಿದವು. ಗೇರು ತೋಟಕ್ಕೆ ಮೇಯಲು ಹೋದ ದನ ಕರುಗಳು ಹೊಟ್ಟೆ ಉಬ್ಬರಿಸಿ ಸತ್ತು ಹೋದವು. ನೋಡುತ್ತಿದ್ದಂತೆ ಸುತ್ತಮುತ್ತಲಿನ ಜನರಿಗೂ ಸಮಸ್ಯೆಯ ಭೀಕರತೆ ಅರಿವಾಗತೊಡಗಿತು. ಹುಟ್ಟುವ ಮಕ್ಕಳಿಗೆ ಅಂಗವೈಕಲ್ಯ, ಮುರುಟಿ ಹೋದ ಕೈಕಾಲುಗಳು, ದೇಹಕ್ಕಿಂತ ದೊಡ್ಡ ತಲೆ, ಹೀಗೆ ಕಂಡು ಕೇಳರಿಯದ ವಿಚಿತ್ರ ಕಾಯಿಲೆಗಳಿಗೆ ಈ ಊರುಗಳು ಸಾಕ್ಷಿಯಾದವು. ಇದೆಲ್ಲ ನಡೆದದ್ದು ಪುತ್ತೂರು ತಾಲೂಕಿನ ನೆಟ್ಟಣಿಗೆ. ನೆಂಜಂಪರಂಬು ಅನ್ನುವ ಬೀಜದ ತೋಟ ಇರುವಂತಹ 400 ಎಕರೆ ಪ್ರದೇಶದಲ್ಲಿ ಸಿಂಪಡಿಸಲಾದಂತಹ ಎಂಡೋಸಲ್ಫನ್ನ ದುಷ್ಪರಿಣಾಮ ಕರ್ನೂರು, ನೆಟ್ಟಣಿಗೆ, ಮುಡ್ನೂರು, ಗಾಳಿಮುಖ ಮುಂತಾದಂತಹ ಪ್ರದೇಶಗಳಲ್ಲಿ ಈಗ ಕಂಡುಹಿಡಿಯಲ್ಪಟ್ಟಿದೆ. ಗೇರು ತೋಟಕ್ಕೆ ಸಿಂಪಡಿಸಿದಂತಹ ಎಂಡೋಸಲ್ಫಾನ್, ಹೆಲಿಕಾಪ್ಟರ್ನ ಮೂಲಕ ಸಿಂಪಡಿಸಲ್ಪಟ್ಟಂತಹ ಎಂಡೋಸಲ್ಫಾನ್ ಈ ರೀತಿಯ ದುಷ್ಪರಿಣಾಮಗಳಿಗೆ ಕಾರಣವಾಗಿದೆ. ಈ ಪ್ರದೇಶದ ಜನರು ಎಂಡೋಸಲ್ಫಾನ್ನ ಹೊಡೆತವನ್ನು ಸಹಿಸಿ ತಿಳಿದು ತಿಳಿಯದೆಯೋ ಅನುಭವಿಸುತ್ತಿರುವಂತಹ ಯಾತನೆಯನ್ನು ನೀವು ನೋಡಿದಿರಿ. ಅಲ್ಲಿನ ಜನ ಏನು ಹೇಳ್ತಾರೆ? ಸ್ಪಂದನ ಜನಧ್ವನಿ ಬಳಗ, ಸ್ಪಂದನ ಬಳಗದ ಜತೆಗೆ ಆ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿನ ಅಭಿಪ್ರಾಯವನ್ನು ಕೇಳಿತು. ನೋಡಿ ನಿಮ್ಮ ಟಿವಿ ಪರದೆಯ ಮೇಲೆ ಈ ಪ್ರದೇಶಗಳ ಜನರ ಅಭಿಪ್ರಾಯ ಎಂಡೋಸಲ್ಫಾನ್ ಕುರಿತಾಗಿ. ನಮ್ಮೂರಲ್ಲೇ ಇಷ್ಟೊಂದು ಭೀಕರವಾಗಿ ಇತ್ತು ನಮ್ಗೆ ಗೊತ್ತಿಲ್ಲ. ಎಂಡೋಸಲ್ಫಾನ್ ಬಗ್ಗೆ ಕೇಳಿದ್ದೇವೆ, ಬಟ್ ಈಗ ನಿಮ್ಮ ನ್ಯೂಸ್ ಚಾನಲ್, ಸ್ಪಂದನ ಚಾನಲ್ ನೋಡಿದಾಗ ಇದು ಈಶ್ವರಮಂಗಲದಲ್ಲಿ ಸಹ ವ್ಯಾಪಿಸಿದ ನಮಗೆ ಈಗ ಅರ್ಥ ಆಯಿತು. ಇದು ತುಂಬ ಅತ್ಯಂತ ಒಂದು ಆಘಾತವಾಗಿದೆ. ನಾವು ಇದರ ಬಗ್ಗೆ ಸ್ವಲ್ಪ ಇದು ಜಾಗೃತ ಆಗಬೇಕಂತ ನಾವು ಹೋರಾಟ ಮಾಡ್ತಾರೆ ಅಲ್ವಾ? ನಾವು ಎಲ್ಲರೂ ಸೇರಿ ನಾವು ಹೋರಾಟ ಮಾಡಿಕೊಂಡು ನಾವು ಸಹ ಸಿದ್ಧರಿದ್ದೇವೆ. ಇದು ಒಬ್ಬರ ಇಬ್ಬರ ಅಭಿಪ್ರಾಯವಲ್ಲ, 100ಕ್ಕೂ ಮಿಕ್ಕಿ ಈ ಪರಿಸರದ ಜನರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಆ ಸಂಗ್ರಹ ನಮ್ಮ ಬಳಿ ಇದೆ. ಎಂಡೋಸಲ್ಫಾನ್ ಅನ್ನುವಂತಹ ಈ ವಿಷ
ಮದ್ದು ಅಥವಾ ಸರ್ಕಾರ ಅಥವಾ ಅದನ್ನು ಸಮರ್ಥಿಸಿಕೊಳ್ಳುವವರ ಮದ್ದು. ಆದರೆ ಇದು ವಿಷಕಾರಕವಾಗಿ ಜೀವ ಹಾನಿಯನ್ನು ಮಾಡುವ ಬಗ್ಗೆ, ಮನುಷ್ಯನನ್ನು ಇಂಚಿಂಚಾಗಿ ಕೊಲ್ಲುವ ಬಗ್ಗೆ ನಾವು ದಶಕಗಳಿಂದ ಕೇಳಿ ತಿಳಿದಿದ್ದೇವೆ. ಇಂಥ ಔಷಧಿಯವನ್ನೇ ಸಿಂಪಡಿಸಬೇಕು ಅನ್ನುವ ಹಠ ಯಾಕೆ? ಅದನ್ನು ಬಿಟ್ಟು ಬೇರೆ ಯಾವುದನ್ನಾದರೂ ಸಿಂಪಡಿಸಬಹುದಿತ್ತಲ್ಲ. ನೆಟ್ಟಣಿಗೆ ಅಂತಹ ಪ್ರದೇಶದಲ್ಲಿ ಮತ್ತೆ ಹೊಸದಾಗಿ ಇಂತಹ ದುರಂತಕ್ಕೆ ನಾಂದಿ ಹಾಡುವ ಅವಶ್ಯಕತೆ ಇತ್ತೆ? ಅಥವಾ ಇನ್ನುಳಿದಂತಹ ಭಾಗಗಳಲ್ಲಿ ಈ ರೀತಿಯ ದುರಂತಗಳನ್ನು ಮತ್ತೆ ಮತ್ತೆ ವರ್ಷದಿಂದ ವರ್ಷಕ್ಕೆ, ದಶಕಗಳಿಂದ ದಶಕಕ್ಕೆ ವಿಸ್ತರಿಸುವಂತಹ ಅಗತ್ಯ ಐತೆ? ಏನು ಹೇಳ್ತೀರಿ ಸರ್? ನೋಡಿ, 99-2000 ಇಸ್ವಿಯಲ್ಲಿ ನಿಶ್ಚಿತವಾಗಿ ನಮಗೆ ಗೊತ್ತಾಯಿತು ಇದು ಎಂಡೋಸಲ್ಫಾನ್ ಅಂತೇಳಿ. ಕಾಸರಗೋಡಿನಲ್ಲಿ ಹೋರಾಟ ಪ್ರಾರಂಭ ಆಯಿತು. 2001ರಲ್ಲಿ ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಡಿಬೇಟ್ ನಡೆಯಿತು. ಆವಾಗ ನಿರ್ಧಾರ ಮಾಡಿದರು, ಅಲ್ಲಿ ಅಗ್ರಿಕಲ್ಚರಲ್ ಮಿನಿಸ್ಟರ್ ಕೃಷ್ಣನ್ ಅಂತೇಳಿ ಅವರು ನಿರ್ಧಾರ ಮಾಡಿದರು, ಇನ್ನು ನಾವು ಹಾಕುವುದಿಲ್ಲ ಅಂಥೇಳಿ. 2001ರಲ್ಲಿ ಅವರು ನಿಲ್ಲಿಸಿದ್ದಾರೆ. ಆದರೆ ಆ ವಿಷಕಾರಕ ಪರಿಣಾಮ ಇವತ್ತಿನವರೆಗೂ ನೋಡ್ಕೊಂಡು ಬಂದಿದೆ. ನೋಡಿ, ಅಲ್ಲಿ ಅಷ್ಟು ಗೊತ್ತಿದ್ದು ಕರ್ನಾಟಕದಲ್ಲಿ 2005ರವರೆಗೆ ಮಾಡಿದ್ದಾರೆ. ಈಗ ಅಲ್ಲಿ ಆಗಿದೆ ಅಂತೇಳಿ ಗೊತ್ತಿದ್ದ ಮೇಲೆ ಕರ್ನಾಟಕ ಗೇರು ಕೃಷಿ ನಿಗಮದವರು ನಿಲ್ಲಬೇಕಿತ್ತಲ್ಲ, ನಾವು ನಿಲ್ಲಿಸಿದ್ದೀವಂತೆ ಎಣಿಸಿದ್ವು. ಈಗ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಪ್ರಕಾರ, ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ಕೇಳಿದಾಗ ಈಗ ನಮಗೆ ಆಶ್ಚರ್ಯ ಆಯಿತು ಅಂತೇಳಿದರೆ, 2001ರಲ್ಲಿ ಗೊತ್ತಿದ್ದ ಮೇಲೂ 5 ವರ್ಷದ ತನಕ ಅವರು ಮುಂದುವರಿಸಿದ್ದಾರಲ್ಲ, ಅದು ಈಗ ಸಮಸ್ಯೆ ಉಂಟಾಗಿದ್ದು. ಅದು ಇದಕ್ಕೇನು ಕಾರಣ ಅಂತ ಹೇಳ್ತೀವಿ? ಅದಕ್ಕೆ ಯಾವ ಕಾರಣ ಅಂತೇಳಿ ನನಗೆ ಅವರೇ ಹೇಳಬೇಕು, ನನಗೆ ಅಂದಾಜಾಗುವುದಿಲ್ಲ. ಆದರೆ ಅದನ್ನು ಈಗ ಉಳಿದ ಎಂಡೋಸಲ್ಫಾನ್ ಆವಾಗ ನಿಷೇಧ ಆಯಿತು 2001ರಲ್ಲಿ. ಉಳಿದ ಎಂಡೋಸಲ್ಫಾನನ್ನು ಏನು ಮಾಡಿದ್ದೀರಿ ಅಂಥೇಳಿ ನಾವು ಸತತವಾಗಿ ಇವತ್ತರ ಕೇಳ್ತಾ ಇದ್ದೇವೆ. ಇಷ್ಟವರೆಗೆ ನಮಗೆ ಯಾವುದೇ ಮಾಹಿತಿ ಕೊಟ್ಟಿರಲಿಲ್ಲ. ಇತ್ತೀಚೆಗೆ ನಮಗೆ ತಿಳಿದು ಬಂತು ಅಂತೇಳಿದರೆ, ಈ ಕೇರಳ ಗೋಡೌನ್ನಲ್ಲಿ ಇದ್ದದ ಎಲ್ಲ ಉಳಿದ ಎಷ್ಟು ಟನ್ ಅಂತೇಳಿ ಇನ್ನೂ ನಮಗೆ ಅವರು ಹೇಳ್ತಾ ಇಲ್ಲ. ಅದನ್ನು ಡಿಸ್ಪೋಸ್ ಮಾಡಿದ್ದಾರೆ ಅಂಥೇಳಿ. ಆ ಡಿಸ್ಪೋಸ್ ಅಂದರೆ ಏನಂತ ಹೇಳಿಲ್ಲ ನಮಗೆ. ಇತ್ತೀಚೆಗೆ ಗೊತ್ತಾಯಿತು. ಯಾಕಂತೇಳಿದರೆ ಅಲ್ಲಿ ಒಬ್ಬ ಕಾವಲುಗಾರ, 33 ವರ್ಷಗಳ ಕಾಲ ದುಡಿದ ಕಾವಲುಗಾರ, ಅವನೇ ಎಂಡೋಸಲ್ಫಾನ್ ಪೀಡಿತನಾದ. ಅವನಿಗೆ ಚರ್ಮ ರೋಗ ಬಂತು. ಅವನಿಗೆ ಕಂಪೆನ್ಸೇಷನ್ ಸಿಗಲಿಲ್ಲ. ಅವನು ಈಗ ಅನಾರೋಗ್ಯದಿಂದ ಬಳಲ್ತಾ ಇರುವಾಗ ಅವನು ಬಾಯ್ಬಿಟ್ಟ. 2005ರಿಂದ 2013ರವರೆಗೆ ಎಲ್ಲ ಈ ಗೋಡೌನ್ನಲ್ಲಿದ್ದ ಎಲ್ಲ ಕಂಟೈನರ್ಸ್ ಅದು ಇದನ್ನೆಲ್ಲ ನಾವು ಪಾಳು ಬಾವಿಗೆ ಹಾಕ್ತಿದ್ದದ್ದು. ಇತ್ತೀಚೆಗೆ ಉಳಿದ ಎಂಡೋಸಲ್ಫಾನ್ ಎಷ್ಟು ಸ್ಟಾಕ್ ಇತ್ತು ಅದನ್ನೆಲ್ಲವನ್ನು ಬಾವಿಯಲ್ಲಿ ಹಾಕಿದ್ದೇವೆ. ಹಾಕಿ ಅದರ ಮೇಲೆ ಮಣ್ಣು ಮುಚ್ಚಿದ್ದೇವೆ ಅಂತೇಳಿ ಅಚ್ಯುತ ಮಣಿಯಾಣಿ ಊರಿನವರಿಗೆ ಹೇಳಿದ್ದು. ಇಡೀ ಹಳ್ಳಿಯಲ್ಲಿ ಈಶ್ವರಮಂಗಲ, ಕರ್ನೂರು, ನೆಟ್ಟಣಿಗೆ, ಮುಡ್ನೂರು ಎಲ್ಲ ಕಡೆಯಲ್ಲಿ ಅದು ಹಬ್ಬಿ ಈಗ ಈ ಗೊಂದಲಕ್ಕೆ ಕಾರಣ ಆಗಿದೆ. 8 ವರ್ಷಗಳ ಕಾಲ ಈ ಎಲ್ಲ ನಿಷೇಧಿತ ಎಂದು ಕರೆಸಲ್ಪಟ್ಟಂತಹ ಎಂಡೋಸಲ್ಫಾನನ್ನು ಬಾವಿಗಳಿಗೆ ಸುರಿದಿದ್ದಾರೆ. ಹೌದು, ಬಾವಿಗಳಿಗೆ ಸುರಿದ ಕಾರಣದಿಂದಲಾಗಿ ಈ ಪರಿಸ್ಥಿತಿ ಉಂಟಾಗಿದೆ. ಇಲ್ಲ, ಬಾವಿಗೆ ಸುರಿದ ಕಾರಣಕ್ಕಾಗಿ ಇನ್ನು ಮುಂದೆ ಆಗಬೇಕು. ಇಷ್ಟವರೆಗೆ ನಾವು ನೋಡ್ತಾ ಇರೋದಲ್ಲಿ ನೋಡಿ, 24 ವರ್ಷದ ರಶೀದಾ, 14 ವರ್ಷದ ನಿಜಾಮುದ್ದೀನ್, ಮತ್ತೆ ಆಯೇಷಾ, ಈ ಎಲ್ಲ ನಿರಂಜನ್ ಅಂತ ಹೇಳೋ ಅವರ ಮಕ್ಕಳು, ಇವರೆಲ್ಲ 15-16 ವರ್ಷದವರು ಅಂದೇಳಿದರೆ ಅವರು ಸಾಧಾರಣ ಒಂದು 2000 ಇಸ್ವಿಯಲ್ಲಿ ಹುಟ್ಟಿದವರು. ಈಗ ಬಾವಿಯಲ್ಲಿ ಹಾಕಿದ ಪರಿಣಾಮ ಇನ್ನು ಮುಂದೆ ಬರಬೇಕು. ಒಂದು ಕರೆ ಇದೆ. ಹಲೋ ಹೇಳಿ. ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಯಾರು ಮಾತಾಡ್ತಿದ್ದೀರಾ? ಮಾರ್ಕ್ ಡಿಸೂಜ ಅಂತ, ಬ್ರಹ್ಮಾವರದಿಂದ ಸರ್. ಹೇಳಿ, ನಿಮ್ಮ ಹೆಸರೇನು? ಮಾರ್ಕ್ ಡಿಸೂಜ, ಬ್ರಹ್ಮಾವರ. ಹೇಳಿ ಮಾರ್ಕ್ ಡಿಸೋಜ ಅವರೇ. ಎಂಡೋಸಲ್ಫಾನ್ ಬಗ್ಗೆ ಬರ್ತಾ ಇದೆ ಅಲ್ಲ, ಅದಕ್ಕೆ ಡೈರೆಕ್ಟ್ ನೇರ ಇದು ಮಾತಾಡ್ಲಿಕ್ಕೆ ಹೇಳಿದ್ರು, ಕಾಲ್ ಮಾಡಿದೆ. ಹೇಳಿ, ಎಂಡೋಸಲ್ಫಾನ್ನಿಂದ ಆಗ್ತಾ ಇರುವಂತಹ ದುರಂತವನ್ನು ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಜಾಗೃತಿ ಮೂಡಿಸುವುದು ಮತ್ತು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ರೂಪುಗೊಂಡಿದೆ. ಅತಿಥಿಗಳಾಗಿ ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರು ಭಾಗವಹಿಸಿ ಎಂಡೋಸಲ್ಫಾನ್ ಬಗ್ಗೆ ವಿಶೇಷ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಜನಸ್ಪಂದನ ಕಾರ್ಯಕ್ರಮದ ಈ ವಿಶೇಷ ಜನಧ್ವನಿ ಕಾರ್ಯಕ್ರಮದಲ್ಲಿ ಅದರ ನೇತೃತ್ವವನ್ನು ವಹಿಸಿರುವಂತಹ ವಿಲಾಸ್ ನಾಯಕ್ ಅವರಿದ್ದಾರೆ. ಹೇಳಿ ನಿಮ್ಮ ಅಭಿಪ್ರಾಯ. ಹೌದು ಸರ್,
ನಾನು ಶುಭಾಶಯ ಹೇಳ್ತೇನೆ. ಅದ್ರ ಜೊತೆಲಿ ಸ್ಪಂದನ್ ಟಿವಿ ಕೂಡ ನನ್ನ ಶುಭಾಶಯಗಳು. ಧನ್ಯವಾದ. ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನೀವು ಇಡ್ತಾ ಇದ್ದೀರಾ. ಹ್ಮ್ ಈ ಒಂದು ಎಂಡೋಸಲ್ಫಾನ್ನಿಂದ ಆಗ್ತಾ ಇರುವಂತ ದುರಂತ ನೋಡಿದ್ರೆ ತುಂಬಾ ಬೇಜಾರಾಗ್ತದೆ. ಯಾಕಂದ್ರೆ ನಮ್ಮ ಈ ಕಡೆ ನಾನು ಕೂಡ ಈ ಪರಿಸರದಲ್ಲಿ ಇದ್ದವ. ಬಾರ್ಕೂರು ರಂಗನಕೆರೆಯಲ್ಲಿ ನಾವು ಶಾಲೆಗೆ ಹೋಗುವ ಸಮಯದಲ್ಲಿ ನಮ್ಗೆ ಕೂಡ ಅಲ್ಲಿ ಗೇರು ಬೀಜದ ತುಂಬಾ ಅಲ್ಲಿ ಭಾಗ ಇದ್ದಿಂದ ಗವರ್ಮೆಂಟ್ ಇದು ನಮ್ಗೆ ಕೂಡ ಅಲ್ಲಿ ಟ್ರಿಪ್ಪಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು ಸ್ಕೂಲಿಂದ. ನಾನು ಭಾಗಶಃ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ನಲ್ಲಿ ಓದ್ತಾ ಇದ್ದೆ. ಎಂತ ಹೇಳಿದ್ರೆ ಹೆಲಿಕಾಪ್ಟರ್ ನೋಡ್ಲಿಕ್ಕೆ ಯಾಕೆ ಬರ್ತದೆ, ಇದು ಅಲ್ಲಿ ಗೇರು ಬೀಜದ ಇದಕ್ಕೆ ಔಷಧಿಯನ್ನು ಸಿಂಪಡಿಸ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾ ಇದ್ರು. ಹೇಳಿ. ಹಲೋ ಹೇಳಿ. ಅದಕ್ಕೋಸ್ಕರ ನಮ್ಗೆ ಔಷಧಿ ಸಿಂಪಡಿ ಅನ್ನುವ ವಿಷಯ ಮುಖ್ಯ ಅಲ್ಲ, ನಮ್ಗೆ ಹೆಲಿಕಾಪ್ಟರ್ ನೋಡುವ ಒಂದು ಆಸೆ ಇತ್ತು ಆಗ. ಅದಕ್ಕೋಸ್ಕರ ನಾವು ಶಾಲೆ ಹೊತ್ತಿನಲ್ಲಿ ಹೋದಾಗ ಹೆಲಿಕಾಪ್ಟರ್ ನೋಡುವಂತ. ಈಗ ನಿಮ್ಮಿಂದ ಮಾಹಿತಿ ಬಂತು, ಅದು ಔಷಧಿ ಅಲ್ಲ, ಅದು ನೀವೇ ಹೇಳಿದ್ರಿ ಸರ್, ಡಾಕ್ಟರ್ ಅವರು ಹೇಳಿದ್ರು ಖಂಡಿತವಾಗಿ ಅದನ್ನು ಮೆಡಿಸಿನ್ ಅಂತ ಜನರಿಗೆ ಪರಿಚಯಿಸಿದ್ರು ಅಂತ. ಬಟ್ ಅದರಿಂದ ಆಗುವ ಒಂದು ಈ ಒಂದು ಕಷ್ಟ ನಷ್ಟ, ಒಂದು ಹುಟ್ಟುವ ಮಗುವಿಗೆ ಆಗುವಂತ ಈ ಇದೆಲ್ಲ ನೋಡುವಾಗ ಉಂಡೆಲ್ಲ ತುಂಬಾ ಬೇಸರವಾಗ್ತದೆ. ಅದೇ ರೀತಿ ನಾನು ವಿಲಾಸ್ರಾವ್ ಅವರು ಕೂಡ ಸ್ಪಂದನ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಅವರಿಗೂ ಕೂಡ ಧನ್ಯವಾದವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರ ವತಿಯಿಂದ. ಸರ್ ಶಾನ್ಬಾಗ್ ಸರ್ ಅವ್ರದ್ದು ಬಾರಿ ನಾವು ಇನ್ನೇನು ಉದಯವಾಣಿಯಲ್ಲಿ ಯಾವಾಗ್ಲೂ ಅವರ ಬರ್ತಾ ಇತ್ತು ಬಳಕೆದಾರರ ವೇದಿಕೆ ಇದ್ರೆ, ಅದರಲ್ಲಿ ಕೂಡ ನಾನು ಅವ್ರನ್ನ ಯಾವಾಗ್ಲೂ ಓದ್ತಾ ಇದ್ದೆ. ಅವರಿಗೂ ಕೂಡ ಧನ್ಯವಾದ. ಅದೇ ರೀತಿ ಇದರಿಂದ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಈಗ ತಾನೇ ನಮ್ಮ ಕಾಂಗ್ರೆಸ್ಸಿನ ಯುಟಿ ಖಾದರ್ ಅವರು ಇದ್ದಾರೆ ಅದೇ ಭಾಗದ, ಅವರು ಕೂಡ ಅದನ್ನ ದಯವಿಟ್ಟು ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ ಅದಕ್ಕೆ ಏನಿದೆ ಆದಷ್ಟು ಬೇಗ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಬೇಕಂತ ನನ್ನ ಒಂದು ಕಳಕಳೆಯ ಮನವಿಯಿಂದ ನಿಮ್ಮ ಈ ಸ್ಪಂದನ ಟಿವಿ ಮುಖಾಂತರ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ವಿಲಾಸ್ರಾವ್ ಅವರಿಗೂ ಸಹ ಡಾಕ್ಟರ್ ಶಾನ್ಬಾಗ್ ಅವರಿಗೂ ಕೂಡ ಧನ್ಯವಾದವನ್ನು ಕೊಡ್ಲಿಕ್ಕೆ ಕೂಡ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಧನ್ಯವಾದಗಳು ಮಾರ್ಕ್ ಡಿಸೋಜ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು 9 ಗಂಟೆ ಬಳಿಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆಗಳನ್ನು ನೀವು ಆಗಲೂ ಕೇಳ್ಬೋದು. ನಿಮ್ಮ ಧ್ವನಿಯನ್ನು ಬ್ರಹ್ಮಾವರದ ಪ್ರತಿನಿಧಿಯಾಗಿ ನಿಮ್ಮ ಧ್ವನಿಯನ್ನು ನಾವು ಇಟ್ಕೊಂಡು ಅವರನ್ನು ಪ್ರಶ್ನಿಸುವವರಿದ್ದೇವೆ. ನೀವು ಕಾರ್ಯಕ್ರಮ ವೀಕ್ಷಿಸ್ತಾ ಇರ್ಬೋದು. ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರು ಹೇಳಿದ ಹಾಗೆ ಈಗಾಗಲೇ ಬ್ರಹ್ಮಾವರ ಪರಿಸರದಲ್ಲಿಯೂ ಕೂಡ ಎಂಡೋಸಲ್ಫಾನ್ನ ಪರಿಣಾಮದ ಕುರುಹುಗಳು ಅಲ್ಲಲ್ಲಿ ಕಂಡುಬಂದಿವೆ. ಒಂದಷ್ಟು ಭಾಗಕ್ಕೆ ಸರ್ಕಾರದ ಅಥವಾ ಈ ವಿಚಾರವಾಗಿ ಅಧಿಕೃತ ಮುದ್ರೆಯನ್ನು ಒತ್ತಬೇಕಾಗಿರುವ ಮಂದಿಯ ಅಧಿಕೃತತೆ ದೊರಕಿದೆ. ಇನ್ನೆಷ್ಟು ಪ್ರದೇಶಗಳಲ್ಲಿ ಇದು ಹರಡಿದೆ ಅನ್ನುವುದರ ಬಗ್ಗೆ ಅಧಿಕೃತವಾದ ಮಾಹಿತಿ ಇನ್ನಷ್ಟೇ ಹೊರಗೆ ಬರಬೇಕಿದೆ ಅನ್ನುವ ವಿಷಾದಕರ ಸಂಗತಿಯನ್ನು ನಿಮಗೆ ತಿಳಿಸ್ತಾ ನೀವು ಕರೆ ಮಾಡಿದ್ದಕ್ಕಾಗಿ. ಬಾರ್ಕೂರಿನಿಂದ ಮಂದತ್ತಿ ಹೋಗುವ ಒಂದು ಜಾಗದ ಮಧ್ಯ ರಂಗನಕೆರೆ ಅಂತ ಒಂದು ಭಾಗ ಇದೆ, ರಂಗನಕೆರೆ ಅಂತ. ಅಲ್ಲಿ ಬಹಳಷ್ಟು ಈ ಗೇರು ಏನು ಇದೆಯಲ್ಲ, ಗೇರುದ ಏನ್ ಹೇಳ್ತಾರೆ ಅದು, ಇಲ್ಲಿ ಗಿಡಗಳು ತುಂಬಾ ಗವರ್ಮೆಂಟ್ ಪರ್ಸಲ್ಲಿ ಇರೋದ್ರಿಂದ ಎಷ್ಟಿದೆ ಈಗ? ತುಂಬಾ ಎಕರೆ ಗಟ್ಟಲೆ ಇದೆ ಅಲ್ಲಿ. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಹೆಲಿಕಾಪ್ಟರ್ ಅಲ್ಲಿಗೆ ಬಂದು ನಮಗೆ ಗೊತ್ತಿಲ್ಲ. ನಿಮ್ಮ ಮಕ್ಕಳೇನಾದ್ರೂ ಅಲ್ಲಿ ಹೋಗಿ ನೋಡಿದ್ರ ಹೆಲಿಕಾಪ್ಟರ್? ನಮ್ಮ ಮಕ್ಕಳು ನೋಡ್ಲಿಲ್ಲ ಸರ್. ನಾನೀಗ ಬ್ರಹ್ಮಾವರದಲ್ಲಿ ವಾಸಿಸ್ತಾ ಇದ್ದೇನೆ ಪ್ರಸ್ತುತ. ನನ್ನ ಬಾಲ್ಯ ಜೀವನದಲ್ಲಿ ನಾನು ನೋಡಿದನ್ನು ನಾನು ಇವತ್ತು ನೆನಪಿಸಿಕೊಳ್ಬೇಕಾಯ್ತು ನಿಮ್ಮ ಈ ಸ್ಪಂದನ ವಾಹಿನಿ ಮುಖಾಂತರ. ಅಂದ್ರೆ ಈಗ ಅಧಿಕೃತವಾಗಿ ಹೆಲಿಕಾಪ್ಟರ್ ಬಂದು ಯಾವುದೇ ಔಷಧಿಯನ್ನು ಸಿಂಪಡಣೆ ಮಾಡ್ತಾ ಇಲ್ಲ. ನನಗೆ ಗೊತ್ತಿದ್ದ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಅಂತ ಕಾಣ್ತಾ ಇದೆ. 2005ರಲ್ಲಿ ಎನ್ನುವ ಮಾಹಿತಿಯನ್ನು ಡಾಕ್ಟರ್ ಕೊಡ್ತಾ ಇದ್ದಾರೆ. ಎಷ್ಟು ವರ್ಷದ ಹಿಂದೆ ನೋಡಿದ್ದು ಅಂತ ಏನಾದರೂ ನೆನಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದಾ ನಿಮಗೆ? ನನಗೆ ಒಂದು ಹೆಚ್ಚು ಕಮ್ಮಿ ಒಂದು 1982, 83, 85 ಹಾಗೆ. 2005ರವರೆಗೆ 20 ವರ್ಷಗಳ ಕಾಲ ಸುತ್ತಿದ್ದಾರೆ. 2005ನೇ ಸಾಲಿನವರೆಗೆ 20 ವರ್ಷಗಳ ಕಾಲ ನಿರಂತರ ಸುರಿದಿದ್ದಾರೆ ಎನ್ನುವ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್. ಇರ್ಬೋದು, ಅವರು ನಮ್ಮಿಂದ ಸೀನಿಯರ್ಸ್ ಇದ್ದಾರೆ, ಅವರಿಗೆ ಉತ್ತಮವಾದ ಮಾಹಿತಿ ಕೂಡ. ಸರಿ, ಏನೇ ಆಗ್ಲಿ ಸರ್, ಈ ರೀತಿಯಲ್ಲಿ ಒಂದು ಏನು ತೊಂದರೆ ಆಗಿದೆ ಮಕ್ಕಳಿಗೆ, ಜನರಿಗೆ, ದಯವಿಟ್ಟು ಅದನ್ನ ಪರಿಶೀಲಿಸಿ ಸರ್ಕಾರ ಒಂದು ಸೂಕ್ತವಾದ ಕ್ರಮವನ್ನು ಕೈಗೊಂಡು ಅವರ ಕುಟುಂಬಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬಾ ಒಳ್ಳೇದಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಸೆ ಪಡ್ತೇನೆ.
ಖಂಡಿತ ಸ್ಪಂದನ ಜನಧ್ವನಿಯ ನಿರಂತರ ಹೋರಾಟ ಮತ್ತು ಫಾಲೋ ಅಪ್ ನಡೀತಾನೆ ಇರ್ತದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಬ್ರಹ್ಮಾವರ ಪ್ರದೇಶದಿಂದ ಮಾರ್ಕ್ ಡಿಸೋಜ ಅವರು ಕರೆ ಮಾಡಿ ಅವರ ಪ್ರದೇಶದಲ್ಲಿ ಒಂದು ಅನತಿ ದೂರದಲ್ಲಿ ನಡೆದಂತಹ ವಿಚಾರದ ಬಗ್ಗೆ ಮಾಹಿತಿ ಹೇಳಿದ್ದಾರೆ. ಸರ್, ನಿಮಗೇನು ಅನಿಸ್ತದೆ? ನೋಡಿ, ಎಲ್ಲ ಕಡೆಗಳಲ್ಲಿ ಒಂದೇ ಹೇಳ್ತಾ ನಾವು ಎಲ್ಲೆಲ್ಲಿ ಹೋಗಿದ್ದೀವೋ ಸಾಧಾರಣ ಒಂದು 250 ಹಳ್ಳಿಗೆ ನಾನು ಹೋಗಿದ್ದೇನೆ. ಎಲ್ಲ ಕಡೆಯಲ್ಲಿ ಹೇಳುವಂಥದ್ದನ್ನು ಹೆಲಿಕಾಪ್ಟರ್ ಬರ್ತಾ ಇರುವಾಗ ಮನೆಯ ಒಳಗಿದ್ದ ಹುಡುಗರು ಮಕ್ಕಳು ಎಲ್ಲ ಹೊರಗೆ ಬಂದು ನೋಡ್ತಾ, ಹಾಗೆ ಎಷ್ಟೋ ಜನರಿಗೆ ಆವಾಗ ಅಲರ್ಜಿ ಆದದ್ದು, ಕಣ್ಣಿನ ಪೊರೆ ಬಂದದ್ದು, ಇದೆಲ್ಲ ಆವಾಗ ಅವರಿಗೆ ಅದರಿಂದಾಗಿ ಅಂತ ಗೊತ್ತೇ ಇಲ್ಲ. ಈಗಾಗಲೇ ನಟನಿಗೆಯ ಪ್ರತಿನಿಧಿಗಳು ಹೇಳಿದಂಥ ಮಾತುಗಳನ್ನು ಕೇಳಿದ್ದೇವೆ ನಾವು. ಹೌದು, ನಟನಿಗೆ ಇಲ್ಲಿ ನಾನು ನೋಡಿದ್ದೇನೆ, ಮತ್ತು ಸ್ವರ್ಗದಲ್ಲಿ ನೋಡಿದ್ದೇನೆ, ಕೊಕ್ಕಡದಲ್ಲಿ ನೋಡಿದ್ದೇನೆ. ಯಾರ್ಯಾರು ಇದನ್ನು ನೋಡಿದ್ದಾರೆ ನೋಡಿ, ಅವರ ಕಣ್ಣಿಗೆ ಎಫೆಕ್ಟ್ ಆದದ್ದು, ಅವರ ಸ್ಕಿನ್ನಿಗೆ ಅಂದರೆ ಚರ್ಮ ರೋಗ ಬಂದಿದ್ದು, ಎಲ್ಲೆಲ್ಲಿ ಬಂದಿದೆ ಅದರಲ್ಲಿ ಅಲ್ಲಿ ಬೊಕ್ಕೆ ಬಂದಿದ್ದು, ಇದನ್ನೆಲ್ಲ ನಾವು ಗಮನಿಸಿದ್ದೇವೆ. ಪ್ರಿಯ ವೀಕ್ಷಕರೇ, ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರು ಮತ್ತು ವಿಲಾಸ್ ನಾಯ್ಕ್ ಅವರು ಭಾಗವಹಿಸ್ತಾ ಇರುವಂತಹ ಸ್ಪಂದನ ಜನಧ್ವನಿ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗ್ತಾ ಇದ್ದೀರಿ. ನೆಟ್ಟಣಿಗೆ ಮೂಡ್ನೂರು ಸೇರಿದಂತೆ ಪುತ್ತೂರು ತಾಲೂಕಿನ ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಕಾಸರಗೋಡು ಕೇರಳ ಬಾರ್ಡರ್ ಆಗಿರುವಂತಹ ಪ್ರದೇಶದಲ್ಲಿ ಎಂಡೋಸಲ್ಫಾನ್ ನೀಡಿದ ಭೀಕರ ಹೊಡೆತದ ಒಂದು ಚಿತ್ರಣದ ಜೊತೆಗೆ ನಾವು ನಿಮ್ಮನ್ನು ಧ್ವನಿಸ್ತಾ ಇದ್ದೇವೆ ಈ ಜನಧ್ವನಿಯಲ್ಲಿ. ಮುಂದಿನ ಭಾಗದಲ್ಲಿ ಸಚಿವ UT ಖಾದರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ನಿಮ್ಮ ಸ್ಪಂದನ ಜನಧ್ವನಿ ಕಾರ್ಯಕ್ರಮದಲ್ಲಿ.